ಪ್ರೈಸ್ ಅಲ್ಲ ಬ್ರದರ್. HIV ಬ್ರದರ್. 3 ಮಕ್ಕಳಿದ್ದಾರೆ ಬ್ರದರ್, ಹೆಂಡ್ತಿದ್ದಾರೆ ಬ್ರದರ್. ಹಾಸ್ಪಿಟ್ಲು ಸಹ ಅಡ್ಮಿಟ್ ಮಾಡಿ ಎಲ್ಲ ಕಡೆ ನೋಡಿ ಲಾಸ್ಟ್ ಬದುಕಲ್ಲ ಅಂತ ಹೇಳ್ಬಿಟ್ರು. ಹಾಗಾಗಿ ಪ್ರಾರ್ಥನೆ ಬ್ರದರ್. ಡಾಕ್ಟರ್ ಏನಂದ್ರು? ಡಾಕ್ಟರ್ ಬದುಕದೇ ಇಲ್ಲ ಅಂತ ಹೇಳಿ ಕಳಿಸ್ಬಿಟ್ರೆ ಬ್ರದರ್. ಏನ್ ಹೆಸರು? ಗುರುಸ್ವಾಮಿ ಅಂತ. ಎಲ್ಲಿ ಮೇಲ್ ಬಾ. ನಿಮ್ಮ ನಾಮದಲ್ಲಿ ಮಗನಿಗಾಗಿ ಬೇಡ್ತಾ ಇದ್ದೇನೆ. ಸತ್ತ ಲಾಜರನಿಗೆ ಜೀವ ಕೊಟ್ಟ ದೇವರು ನೀವು ಸ್ವಾಮಿ. ನಿಮಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಸ್ವಾಮಿ. ಸತ್ತು ಕೊಳೆತು ಹೋಗಿದ್ದ, ನಾರಿ ಹೋಗಿದ್ದ ಲಾಜರನಿಗೆ ಜೀವ ಕೊಟ್ಟವರು. ಸಾಯುತ್ತಿರುವ ಮಗನ ಮೇಲೆ ನಿಮ್ಮ ಕರುಣೆ ಹಿಡಿದು ಬರಲಿ. ಎಲ್ಲ ರೋಗ ಬಾಧೆಗಳು, ಪೀಡೆ ಪಿಶಾಚಿಗಳ ಸರ್ವ ಶಕ್ತಿಗಳು ಯೇಸು ನಾಮದಲ್ಲಿ ಬಿಟ್ಟು ಸುತ್ತು ಬೂದಿಯಾಗಲಿ. ಥ್ಯಾಂಕ್ ಯು. ಗುರುಸ್ವಾಮಿ, ಈ ರೋಗ ಬರೋದಕ್ಕೆ ಏನ್ ಕಾರಣ ಗೊತ್ತಾ? ಪಾಪ ಮಾಡಿದ್ಯಲ್ಲ, ಪಾಪದಿಂದ ಬಿಡುಗಡೆ ಮಾಡೋದಕ್ಕೆ ಒಂದು ದೇವರಿದ್ದಾರೆ, ಯೇಸು ಸ್ವಾಮಿ ಇದ್ದಾರೆ. ಅವರ ಹತ್ರ ಹೋಗು, ಆ ಸ್ವರೂಪದ ಹತ್ರ ಹೋಗು, ಕಣ್ಣೀರಿನಿಂದ ಪ್ರಾರ್ಥಿಸು. ಅಪ್ಪ, ನಾ ಪಾಪ ಮಾಡಿರುವೆ, ತಪ್ಪಾದ ಮಾರ್ಗ ಇದ್ದಿರುವೆ ಅಂತ ಅಂಗ್ಲಾಕಿ ಕರ್ಕೊಂಡು ಪಾಪ ಮಾಡಿರುವೆ, ತಪ್ಪಾದ ಮಾರ್ಗ ಹಿಡಿದಿರುವೆ, ಸೋತು ನಿಮ್ಮ ಬಳಿಗೆ ಬಂದಿರುವೆ, ಕ್ಷಮಿಸಿ ನನ್ನ ಹರಸು ಯೇಸುವೆ. ಅಪ್ಪ, ನಾ ಪಾಪ ಮಾಡಿರುವೆ, ತಪ್ಪಾದ ಮಾರ್ಗ ಹಿಡಿದಿರುವೆ, ಸೋತು ನಿಮ್ಮ ಬಳಿಗೆ ಬಂದಿರುವೆ, ಕ್ಷಮಿಸಿ ನನ್ನ ಹರಸು ಯೇಸುವೆ. ದಿಂದ ನಾ ಮೆರೆದೆ, ದ್ವೇಷವನ್ನೇ ನಾ ಸಾಧಿಸಿದೆ, ತೀರ್ಪು ಮಾಡಿ ಜೀವಿಸಿದೆ, ಕ್ಷಮಿಸಿ ನನ್ನ ಹರಸು ಯೇಸುವೆ. ಗರ್ವದಿಂದ ನಾ ಮೆರೆದೆ, ದ್ವೇಷವನ್ನೇ ನಾ ಸಾಧಿಸಿದೆ, ತೀರ್ಪು ಮಾಡಿ ಜೀವಿಸಿದೆ, ಕ್ಷಮಿಸಿ ನನ್ನ ಹರಸು ಯೇಸುವೆ.
ನಾ ಮರೆತೆ, ವಾಕ್ಯವನ್ನೇ ನಾ ಮೀರಿದೆ, ಆಜ್ಞೆಯನ್ನೇ ದೂರ ತಳ್ಳಿದೆ. ಕ್ಷಮಿಸಿ ನನ್ನ ಹರಸು ಯೇಸುವೆ, ನಿಮ್ಮ ವಾಕ್ಯ ನಾ ಮರೆತೆ, ವಾಕ್ಯವನ್ನೇ ನಾ ಮೀರಿದೆ, ಆಜ್ಞೆಯನ್ನೇ ದೂರ ತಳ್ಳಿದೆ. ಕ್ಷಮಿಸಿ ನನ್ನ ಹರಸು ಯೇಸುವೆ. ದಿಂದ ಬಾಳಿದೆ, ದುರಾಸೆಯ ಬದುಕ ನಡೆಸಿದೆ, ನರಕದ ಹಾದಿಯಲ್ಲಿರುವೆ, ರಕ್ಷಿಸನ್ನ ಯೇಸುದೇವನೇ. ಕಾಮಮೋಹದಿಂದ ಬಾಳಿದೆ, ದುರಾಸೆಯ ಬದುಕ ನಡೆಸಿದೆ, ನರಕದ ಹಾದಿಯಲ್ಲಿರುವೆ, ರಕ್ಷಿಸನ್ನ ಯೇಸುದೇವನೇ. ಅಪ್ಪ ನಾ ಪಾಪ ಮಾಡಿರುವೆ, ತಪ್ಪಾದ ಮಾರ್ಗ ಹಿಡಿದಿರುವೆ, ನಿಮ್ಮ ಬಳಿಗೆ ಬಂದಿರುವೆ. ಕ್ಷಮಿಸಿ ನನ್ನ ಹರಸು ಯೇಸುವೆ. ಅಪ್ಪ ನಾ ಪಾಪ ಮಾಡಿರುವೆ, ತಪ್ಪಾದ ಮಾರ್ಗ ಹಿಡಿದಿರುವೆ, ಸೋತು ನಿಮ್ಮ ಬಳಿಗೆ ಬಂದಿರುವೆ. ಕ್ಷಮಿಸಿ ನನ್ನ ಹರಸು ಯೇಸುವೆ. ಪ್ರೈಸ್ ದಿ ಲಾರ್ಡ್ ಬ್ರದರ್. ಪ್ರೈಸ್ ದಿ ಲಾರ್ಡ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಬ್ರದರ್. ನೀವು? ಒಂದು ದೊಡ್ಡ ಅದ್ಭುತ ನಡೆದಿದೆ ಬ್ರದರ್. ಏನದು ಬ್ರದರ್? ಅವತ್ತು ನಿಮ್ಮ ಹತ್ರ ಪ್ರೇಯರ್ ಕರ್ಕೊಂಡು ಬಂದ್ವಲ್ಲ, HIV ಪೇಷಂಟ್, ಅವ್ರನ್ನ ಯೇಸು ಮುಟ್ಟಿ ಗುಣಪಡಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಎಲ್ಲಿದ್ದಾರೆ ಅವರೀಗ? ನೋಡಿ ಬ್ರದರ್. ಓ ವೆಲ್ಕಮ್, ಪ್ರೈಸ್ ದಿ ಲಾರ್ಡ್. ಹೇಗಿದೆ? ಚೆನ್ನಾಗಿದ್ದೀನಿ ಬ್ರದರ್. ಆರೋಗ್ಯ ಸಿಕ್ಬಿಟ್ಟಂತೆ? ಹೌದು ಬ್ರದರ್, ದೇವರನ್ನ ಕರ್ಣಿಸಿ ಕೊಟ್ಟಿದ್ದಾರೆ ಬ್ರದರ್. ದೇವರ ರೂಪಾಯಿ ಕಂಪ್ಲೀಟ್ ಚೆಕ್ ಮಾಡಿದ್ರೆ? ಹೌದು ಬ್ರದರ್, ಎಲ್ಲ ನಾರ್ಮಲ್ ಬಂದಿದೆ ಬ್ರದರ್. ಎಲ್ಲಿ ತಂದಿಲ್ಲ ಡಾಕ್ಯುಮೆಂಟ್ಸು? ಬಿಟ್ಟು ಬಂದ್ರಾ? ದೇವರು ನಿಮ್ಗೆ ಏನು ಅದ್ಭುತ ಮಾಡಿದಾರೋ ಎಲ್ರಿಗೂ ಬಂಧುಗಳೇ, HIV ರೋಗಿಯಾಗಿದ್ದ ನನ್ನನ್ನು ಯೇಸು ಸ್ವಾಮಿ ಸಂಪೂರ್ಣವಾಗಿ ನನಗೆ ಗುಣ ಕೊಟ್ಟಿದ್ದಾರೆ. ಎಲ್ಲ ಡಾಕ್ಟ್ರುಗಳು ನನ್ನನ್ನು ಕೈ ಬಿಟ್ಟಿದ್ರು, ಆದರೆ ಯೇಸು ಸ್ವಾಮಿ ನನ್ನನ್ನು ಕೈ ಬಿಡಲಿಲ್ಲ. ನಾನು ಯೇಸುವನ್ನ ನಂಬಿ ಹೋದೆ, ಯೇಸು ನನ್ನನ್ನು ರಕ್ಷಿಸಿದ್ರು. ಅದೇ ಯೇಸು ನಿಮ್ಮನ್ನು ಕೂಡ ಕಾಯುವಂಥ ದೇವರಾಗಿದ್ದಾರೆ, ನಿಮ್ಮನ್ನು ಕೂಡ ರಕ್ಷಿಸ್ತಾರೆ. ಯೇಸುವನ್ನ ನೀವು ನಂಬಿ.